ಬಂಟ್ವಾಳ ತಾಲೂಕು ಹಿಂದಿ ಭಾಷಾ ಶಿಕ್ಷಕ ಸಂಘದ ಆಶ್ರಯದಲ್ಲಿ ರೋಟರಿ ಕ್ಲಬ್ ಬಂಟ್ವಾಳ ಸಹಯೋಗದೊಂದಿಗೆ ಹಿಂದಿ ಭಾಷಾ ಶಿಕ್ಷಕ ಸಮಾವೇಶವು ಬಿಸಿ ರೋಡಿನ ಬಿಎ ಸೋಮಯಾಜಿ ರೋಟರಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥನ್ ಎಂಜಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಿಂದಿ ಭಾಷೆ ಕಲಿತರೆ ದೇಶದ ಎಲ್ಲ ಕಡೆಗೂ ಸಂಚರಿಸಬಹುದಾಗಿದೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಚರ್ಚೆಗಳು ಹಿಂದಿ ಭಾಷೆಯಲ್ಲಿಯೇ ನಡೆಯುತ್ತದೆ. ಹಿಂದಿ ಭಾಷೆ ಸಂಘದ ವತಿಯಿಂದ ರಚಿತವಾದ ಹಿಂದಿ ಅಭ್ಯಾಸ ಪುಸ್ತಕದಿಂದ ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕಗಳು ಬಂದಿದೆ. ಇದರಿಂದ ಮಕ್ಕಳ ಮನೋಸ್ಥೈರ್ಯ ಹೆಚ್ಚಿಸುವ ಕಾರ್ಯ ಆಗಿದೆ ಎಂದು ಹೇಳಿದರು. ಬಹಳ ಮುಖ್ಯವಾದ ಭಾಷೆ ನಮ್ಮ ಮಾತೃಭಾಷೆ, ನಮ್ಮ ಹೃದಯ ಭಾಷೆ. ಆದರೆ ನಮ್ಮ ಮಾತೃಭಾಷೆ ರಾಷ್ಟ್ರೀಯ ಭಾಷೆ. ಆ ಮಾತೃಭಾಷೆ ಜೊತೆಯಲ್ಲಿ ನಾವು ಜೊತೆಯಲ್ಲಿ ಅದನ್ನು ಸಹ ನಾವು ಕರ್ಕೊಂಡು ಹೋಗ್ಬೇಕಂತ ಪ್ರಸಂಗ ಬಂದಿದೆ. ನಾನು ಹೆಚ್ಚು ವಿಚಾರಗಳು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹಿಂದಿ ಕಲಿತ್ರೆ ಇಡೀ ದೇಶಾದ್ಯಂತಲೂ ಪ್ರವಾಸ ಮಾಡಬಹುದು. ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಆಡಳಿತಾತ್ಮಕ ಚಟುವಟಿಕೆಗಳನ್ನು, ರಾಜಕೀಯ ಕ್ಷೇತ್ರಗಳನ್ನೆಲ್ಲ ಅಚ್ಚುಕಟ್ಟಾಗಿ ನೀವು ಕಲ್ತ್ಕೊಳ್ಬಹುದು. ಇಲ್ಲದಿದ್ದರೆ ಲೋಕಸಭೆಯಲ್ಲಿ ಆಗಲಿ, ಮೇಲ್ಮನೆ ಕೆಳಮನೆಯಲ್ಲಿ ಆಗಲಿ ನೀವು ಪ್ರವೇಶ ಮಾಡಿದರೆ ಭಾಳ ಕಷ್ಟ. ಯಾಕೆಂದರೆ ಎಲ್ಲ ಚರ್ಚೆಗಳು ನಡೆಯೋದೇ ಹಿಂದಿ ಭಾಷೆಯಲ್ಲಿ. ಹಾಗಾಗಿ ನಾನು ಹಿಂದಿ ಬಗ್ಗೆ ತುಂಬ ಪ್ರೀತಿ ಅಭಿಮಾನವನ್ನು ಹೊಂದಿದ್ದೇನೆ. ಹಿಂದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಫಲಿತಾಂಶವನ್ನು SLC ಕೊಟ್ಟಿದ್ದೀನಿ ಮೇಡಮ್. ನಿಮಗೆ ನಾನು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರಣ ಏನಪ್ಪ ಅಂದರೆ ನಮ್ಮ ರಮಣಂದರು ಒಂದು ಕೀ ಪ್ರಶ್ನೆಕೋಟಿಯನ್ನು ಮಾಡಿದರು. ಅದನ್ನು ಎಲ್ಲ ಶಾಲೆಗಳಿಗೆ ಮುಟ್ಟಿಸ್ಬಿಟ್ಟಿದ್ರು. ಅದೊಂದು ಹೇಗಪ್ಪ ಆಯಿತು ಅಂದರೆ ಭಾಳ ಅದ್ಭುತವಾದಂಥ ಮಕ್ಕಳ ಮನಸ್ಥೈರ್ಯವನ್ನು ವೃದ್ಧಿಸ್ತಕ್ಕಂಥ ಕೆಲಸ ಅದಾಗಿತ್ತು. ಪಾಣೆಮಂಗಳೂರಿನ SLMP ಶಾಲೆಯ ಹಿಂದಿ ಶಿಕ್ಷಕ ಪಂಚಾಕ್ಷರಿಯವರಿಗೆ ಹಿಂದಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಂಜುನಾಥ್ ಸರ್ ಜಿ, ಶಂಕರ್ ಸರ್, ಬಸ್ತಿ ಮಾಧವ್ ಶಣೆ ಸರ್, ಶ್ರೀಮತಿ गीता मैडम, श्री जॉय सर, मेरे प्यारे भाई और बहनें, आप सभी को मेरा हृदय भरा नमस्कार. मौका मिली है यह तो मुझे खुशी की बात है. ಬಂಟ್ವಾಳ ತಾಲೂಕು ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜಾಯಲ್ ಲೋಪೋ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಹಿಂದಿ ಶಿಕ್ಷಕರಿಗೆ ತೊಂದರೆಯಾಗುವುದಿಲ್ಲ. ಹಿಂದಿ ಶಿಕ್ಷಕರು ಆತಂಕ ಪಡುವುದು ಬೇಡ ಎನ್ನುವ ಮಾಹಿತಿ ಸಂಘದಿಂದ ಸಿಕ್ಕಿದೆ. ಅತ್ಯಂತ ವ್ಯವಸ್ಥಿತವಾಗಿ ಬಂಟ್ವಾಳ ತಾಲೂಕಿನಲ್ಲಿ ಹಿಂದಿ ದಿನಾಚರಣೆಯನ್ನ ನಡೆಸಿಕೊಂಡು ಬರುತ್ತಿರುವುದು ಅಭಿನಂದನೀಯ ಎಂದರು. ಸಂಖ್ಯೆ ಕಡಿಮೆ ಕಾಣ್ತು. ಅದಕ್ಕೆ ತುಂಬಾ ಕಾರಣಗಳು ನನಗೆ ಕೂಡ ಗೊತ್ತಿದೆ. ಯಾಕಂತ ಹೇಳಿದ್ರೆ 2014 ಇಸ್ವಿಯಿಂದ ನಾನು ಇದು 8ನೇ ಹಿಂದಿ ದಿವಸದಲ್ಲಿ ಭಾಗವಹಿಸ್ತಾ ಇದ್ದೇನೆ ಅತಿಥಿಯಾಗಿ. ಅದಕ್ಕೆ ನಾನು ರಮಣ ಹೇಳಿದೆ, ಬೇಡ ನೀವು ಬೇರೆ ಜನಗಳನ್ನು ಕರೀರಿ ಅಂತೇಳಿ. ಸಂಖ್ಯೆ ಜಾಸ್ತಿ ಇತ್ತು ಆರಂಭದಲ್ಲಿ, ಕಡಿಮೆ ಆಗ್ತಾ ಉಂಟು. ಬಾರದವರು ಕೆಲವರು ಇರ್ಬೋದು. ಆದರೆ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 41 ಪ್ರೌಢಶಾಲೆಗಳಲ್ಲಿ 39ರಲ್ಲಿ 23 ಪ್ರೌಢಶಾಲೆಗಳಲ್ಲಿ ಇವತ್ತು ಹಿಂದಿ ಶಿಕ್ಷಕರಿಲ್ಲ. ಇನ್ನೂ ವಿಚಿತ್ರ ಏನಂತ ಹೇಳಿದರೆ, ಈಗ ನಮ್ಮ ಶಾಲೆಯಲ್ಲೇ ಹಿಂದಿ ವೇಕೆಂಟ್ ಇದೆ, 5 ವರ್ಷದಿಂದ. ಯಾರು ಗೌರವ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಕೂಡ ಸರ್ಕಾರ ನಿಗದಿ ಮಾಡಿದ ವಿದ್ಯಾರ್ಥಿ ಇರುವಂಥ ಹಿಂದಿ ಶಿಕ್ಷಕರು ಯಾರಿಲ್ಲ. ನಾವು ಎಕ್ಸ್ಟ್ರಾ ಹಣ ಕೊಡ್ತೇವೆ ಸರ್ಕಾರ ನಿಗದಿ ಮಾಡಿದ್ದಕ್ಕಿಂತ ಅಂತ ಹೇಳಿದ್ರು ಕೂಡ ಶಿಕ್ಷಕರಿಲ್ಲ. ಇದೊಂದು ಗಂಭೀರ ಸಮಸ್ಯೆ. ಬಂಟ್ವಾಳ ರೋಟರಿ ಆನ್ಸ್ ಕ್ಲಬ್ ಅಧ್ಯಕ್ಷೆ ಗೌರಿ ಮಾಧವ ಶೆಣಿಯವರು ಮಾತನಾಡಿ, ಹಿಂದಿ ಭಾಷೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿದೆ. ಹಿಂದಿ ಭಾಷೆ ಮಾತನಾಡುವ ಮೂಲಕ ಕೇವಲ ಒಂದು ದಿನ ಮಾತ್ರವಲ್ಲ, ಪ್ರತಿದಿನ ಹಿಂದಿ ದಿವಸ ಆಚರಿಸಬೇಕಾಗಿದೆ ಎಂದರು. आज हिंदी दिवस के बारे में 2 बातें कहने का अवसर मिला है. हिंदी है भारत की एकता और अखंडता की पहचान. हिंदी ही तो है मेरे देश की शान और जान. हिंदी भाषा शिक्षक समावेश के उपलक्ष्य पर यहाँ एकत्रित हुए सभी गणनीय व्यक्तियों को मेरे ओर से शुभकामनाएं. आज हिंदी भाषा की अहमियत व इसके महत्व को समझने और इसे भविष्य की चुनौतियों को जानना होगा. हिंदी भाषा विश्व की
सबसे प्राचीन, समृद्ध और महान भाषा है। दुनिया भर में 170 से अधिक विश्वविद्यालयों में हिंदी एक भाषा के रूप में पढ़ाई जाती है। ಈ ಸಂದರ್ಭದಲ್ಲಿ 3 ಮಂದಿ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. अधिकारी और सदस्यगण बंटवाड़ा तालूಕು हिंदी शिक्षक संघ बंटवाड़ कार्यदर्शी धनराज कोषाधिकारी और सदस्यगण बंटवाड़ा तालूಕು हिंदी शिक्षक संघ बंटवाड़। ಬಂಟ್ವಾಳ ತಾಲೂಕಿನಲ್ಲಿ ಹಿಂದಿ ಭಾಷೆಯಲ್ಲಿ 100% ಫಲಿತಾಂಶ ದಾಖಲಿಸಿದ ಶಾಲೆಯ ಶಿಕ್ಷಕರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಅಲ್ಲಿ ಪಡೆದೆ. ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಬಸ್ತಿ ಮಾಧವ್ ಶೆಣಿಯವರು ಮಾತನಾಡಿ ತನ್ನ ನೆನಪುಗಳನ್ನು ಮೆಲುಕು ಹಾಕಿದ್ರು. 6ನೇ ಕ್ಲಾಸಲ್ಲಿ ಹಿಂದಿ ಸ್ಟಾರ್ಟ್ ಆಗ್ತಾ ಇತ್ತು, 5ನೇ ಕ್ಲಾಸಲ್ಲಿ ಇಂಗ್ಲೀಷ್ ಸ್ಟಾರ್ಟ್ ಆಗ್ತಾ ಇತ್ತು. ನಾವು ಕನ್ನಡ ಮೀಡಿಯಂನಲ್ಲಿ. ನನಗೆ 3ನೇ ಕ್ಲಾಸಲ್ಲಿ ನನ್ನ ಭಾವನವರು ಬರೀಲಿಕ್ಕೆ ಕಲಿಸಿದ್ರು. ಹಾಗೆ ನಾನು ತುಂಬ ಓಡಾಟ ಇತ್ತು ಇಡೀ ಭಾರತ ದೇಶದಲ್ಲಿ. ಹಾಗೆ ನನಗೆ ನಾರ್ತಿಗೆಲ್ಲ ಹೋದಾಗ ತುಂಬ ಉಪಯೋಗ ಆಯಿತು. ಬಾಂಬೆಗೆಲ್ಲ ಹೋದಾಗ ಇದರಲ್ಲಿ ಬೋರ್ಡ್ಗಳೆಲ್ಲ ಹಿಂದಿಯಲ್ಲೇ ಇತ್ತು. ಹಾಗಾಗಿ ನನಗೆ ಹಿಂದಿ ಹೇಳಿದರೆ ಸಣ್ಣದರಲ್ಲಿ ಕಲಿತದ್ರಿಂದ ಸ್ವಲ್ಪ ಸುಲಲಿತವಾಗಿ ಓದಲಿಕ್ಕೆಲ್ಲ ಉಪಯೋಗ ಆಯಿತು. ಮತ್ತು ಹೈಸ್ಕೂಲ್ನಲ್ಲಿ ಸಂಸ್ಕೃತ ತಗೊಳ್ಳಿಕ್ಕೂ ಒಳ್ಳೆಯದಾಯಿತು. ಹಾಗೆ ನನ್ನ ಒಂದು ಜೀವನದ ಬೇರೇನಿಲ್ಲ. ಜಿಲ್ಲಾಧ್ಯಕ್ಷೆ ಗೀತಾ ಕುಮಾರಿಯವರು ಮಾತನಾಡಿ ತ್ರಿಭಾಷಾ ನೀತಿ ಜಾರಿಯಾಗಲು ನಾವೆಲ್ಲರೂ ಸಂಘಟಿತ ಪ್ರಯತ್ನ ನಡೆಸಬೇಕು ಎಂದರು. देश की बिंदी, इस बिंदी जैसे हिंदी को आगे करेंगे हम सब मंदी, लेकिन भारत माता की इस बिंदी को अब मिटाने की षड्यंत्र हो रहा है. ये द्विभाषा नीति, इसको हम सब मिलकर हटाने की कोशिश करना है. इसलिए मैं कहती हूँ आपसे नम्रता से हाथ जोड़कर विनम्रता से कहती हूँ कि हम सब एकत्रित होकर उस द्विभाषा नीति को हटा के त्रिभाषा नीति को हम रखने के लिए हम आप सबके सहयोग है. माने आज बहुत खेद की बात है कि गांधी जी की आशा थी राष्ट्रभाषा होना चाहिए हिंदी, लेकिन राष्ट्रभाषा को जिस तरह वो सम्मान मिलना चाहिए था आज तक राष्ट्रभाषा का वो सम्मान हिंदी भाषा को नहीं मिला. ಸಂಘದ ಗೌರವಾಧ್ಯಕ್ಷ ರಮಾನಂದ ನುಜಿಪಾಡಿ ಅಭ್ಯಾಸ ಪುಸ್ತಕದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಬಹುಶಃ ಪುತ್ತೂರು ಮತ್ತು ಸುಳ್ಯಕ್ಕೆ ಆ ಪ್ರತಿಗಳು ಹೋಗಿದೆ. ನಾವು ನಿಜವಾಗಿ ಹೆಮ್ಮೆ ಪಡಬೇಕು. ನಮ್ಮ ಹಿಂದಿ ದಿನಾಚರಣೆ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಆ ಪುಸ್ತಕ ಒಂದು ಕಾರಣ. ಅಭ್ಯಾಸ ಪುಸ್ತಕ, ಹಿಂದಿ ಅಭ್ಯಾಸ ಪುಸ್ತಕ ಇದು 6ನೆಯ ಮುದ್ರಣ. ಆದರೆ ಈ ವರ್ಷ ನಾನು ಹೇಳಲೇಬೇಕು, ನಮ್ಮ ಅಧ್ಯಕ್ಷರು ಶಂಕರ್ ಪಾವಸ್ಕರ್ ಅವರೊಬ್ಬ ವ್ಯಕ್ತಿ ಮತ್ತು ಅವ್ರ ಜೊತೆ ಸೇರಿಕೊಂಡ 4-5 ಜನ ಸೇರಿಕೊಂಡು ಅದನ್ನು ಒಂದು ರೂಪಕ್ಕೆ ತಂದರು. ವರ್ಷದಿಂದ ವರ್ಷಕ್ಕೆ ಅಭ್ಯಾಸ ಪುಸ್ತಕ ಇಂಪ್ರೂವ್ ಆಗ್ತಾ ಬಂದಿದೆ. ಈ ವರ್ಷದ ಅಭ್ಯಾಸ ಪುಸ್ತಕ ನೀವು ನೋಡಿರ್ಬೋದು, ನೀವು ತಗೊಂಡಿರ್ಬೋದು. ಆದರೆ ಭಾಳ ಬೇಸರ ಅಂತ ಹೇಳಿದರೆ ನಮ್ಮ ತಾಲೂಕಿನಲ್ಲಿ ಕೆಲವು ಶಾಲೆಗಳು ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಹಳೆಯ ಸಿಸ್ಟಮಲ್ಲಿ ಇದ್ದೇವೆ ನಾವು. ದಯವಿಟ್ಟು ಹೊಸ ಸಿಸ್ಟಮಿಗೆ ಬನ್ನಿ. ಈ ಪುಸ್ತಕ ಹೇಗಿದೆ ಅಂತ ಹೇಳಿದರೆ, ನನ್ನಲ್ಲಿ ಕಳೆದ ವರ್ಷ 8 ಮಕ್ಕಳು 100ಕ್ಕೆ 100 ತಗೊಂಡು. ಸಂಘದ ಅಧ್ಯಕ್ಷ ಶಂಕರ ವೆಂಕಪ್ಪ ಪಾವಸ್ಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಂಘಟನೆ ಇನ್ನಷ್ಟು ಬಲಪಡಿಸಲು ಹಮ್ಮಿಕೊಂಡಿರುವ ಯೋಜನೆಗಳ ಬಗ್ಗೆ ತಿಳಿಸಿದರು. सितंबर 14 तारीख को हिंदी दिवस मनाया जाता है. सितंबर महीने को हिंदी माह के रूप में भी मनाया जाता है. हम इस बार जो हिंदी समावेश रखे हैं, थोड़ा नाम हटकर है. हिंदी दिवस ने हिंदी समावेश थोड़ा अच्छा लगता है. हिंदी समावेश में हिंदी दिवस आता है, तो इस साल की समावेश थोड़ा अलग है. क्या? थोड़ा सा अलग. हर बार हम
बीओ से परमिशन लेके स्कूल के समय में समावेश करते थे, मगर इस बार दसरा छुट्टी के समय में ओडी के बिना, है ना, ओडी के बिना समावेश रखे हैं। मैंने सोचा था कुछ लोग तो घर जाए, यानी कि दूर दूर जाएंगे छुट्टी में, थोड़े अपने गांव में जाएंगे, मैं जैसे कि यहाँ का नहीं हूँ, होन्नावर का हूँ, और कुछ लोग टूर में जाएंगे, ज़्यादा तो नहीं आएंगे, ऐसा सोचा था। मगर इस समय में अच्छा लग रहा है, लगभग 50 से ज़्यादा शिक्षक यहाँ पर है। बंटवाड़ में लगभग मेरे ख्याल से 70 तक हिंदी शिक्षक है। दोस्तों, ಕ್ಷೇತ್ರ ಸಮನ್ವಯಾಧಿಕಾರಿ ವಿದ್ಯಾಕುಮಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಗೌರವಾಧ್ಯಕ್ಷ ರಮಾನಂದನು ಚಿಪ್ಪಾಡಿ ಸ್ವಾಗತಿಸಿ ಕೋಶಾಧಿಕಾರಿ ಧನರಾಜ್ ವರದಿಯನ್ನ ವಾಚಿಸಿದ್ರು. ಶಿಕ್ಷಕಿ ಶಾಂತಾ ವಂದಿಸಿದ್ರು. ಇಮ್ತಿಯಾಜ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಕಾರ್ಯದರ್ಶಿ ಜಯರಾಮ್ ಹಾಗೂ ಪದಾಧಿಕಾರಿಗಳು ಸಹಕರಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.